ಭಗವತಿ ಆರಾಧನೆ ಬೊಕ್ಕ ಸಾಂಸ್ಕೃತಿಕ ಅಧ್ಯಯನ ಪ್ರಬಂಧಗ್ ಕುಡ್ಲ ವಿಶ್ವವಿದ್ಯಾಲಯದ ಡಾಕ್ಟರೇಟ್ ಪದವಿ ಪಡೆಯಿನ ಬೊಕ್ಕ ದಿಂಜ ಜೋಕ್ಲೆಗ್ ಧಾರ್ಮಿಕ ಶಿಕ್ಷಣ ಕೊರೊಂದುಪ್ಪುನ ಡಾಕ್ಟರ್ ಅರುಣ್ ಉಳ್ಳಾಲ್ರಿಗ್ ತೋಕೋಡ್ದ ಶ್ರೀ ಸಾಯಿ ಪರಿವಾರ್ ಟ್ರಸ್ಟ್ ವತಿರ್ದು ಅಂಬಾವನಟ್ ಐತಾರ ಅಭಿನಂದನೆ ಮಾನದಿಯನ್ ಸಂದಾಯರು. ಶ್ರೀ ಚೀರ್ಮ ಭಗವತಿ ಕ್ಷೇತ್ರದ ಉಪಾಧ್ಯಕ್ಷರು ಶ್ರೀ ಸುರೇಶ್ ಭಟ್ನಗರ, ನಿವೃತ್ತ ಕಾರ್ಗಿಲ್ ಯೋಧರು ಶ್ರೀ ಪ್ರವೀಣ್ ಶೆಟ್ರ್ ಅರುಣ್ ಉಳ್ಳಾಲ್ರನ್ನು ಅಭಿನಂದಿಸಾಯರು. ತಾನು ಅಭಿಮಾನ ದೀನ ಸಂಸ್ಥೆನೆ ತಂಕ ಅಭಿಮಾನ ಪೂರ್ವಕವಾದ ಗೌರವನ ಕೊರ್ಪುನವು ಧನ್ಯತಾ ಭಾವನ ಸೂಚಿಸಾವನ್ ಪಂಡದ ಡಾಕ್ಟರ್ ಅರುಣ್ ಉಳ್ಳಾಲ್ ತೆರಿಪಾಯರು. ನಾನು ತುಕ್ಕೋಟಿನ ಪರಿಸರದಲ್ಲಿ ಎದೆಯ ಅಭಿಮಾನವನ್ನು ಇಟ್ಟುಕೊಂಡಿರುವ ಕೆಲವು ಸಂಸ್ಥೆಗಳಲ್ಲಿ ಒಂದು ಸಾಯಿ ಪರಿವಾರ. ಏಕೆಂದರೆ ಧರ್ಮ ಸಂಸ್ಕೃತಿಗಿಂತಲೂ ಮುಖ್ಯ ಮಾನವೀಯ ನೆಲೆ. ಬದುಕು ಇದ್ರೆ ಮಾತ್ರ ಬದುಕನ್ನು ಸೌಂದರ್ಯಗೊಳಿಸುವಂತಹ ಕೆಲಸ. ಸಂಸ್ಕೃತಿ ಧರ್ಮ ಇವೆಲ್ಲವೂ ಬದುಕಿದ್ರೆ ಮಾತ್ರ ಅಸ್ತಿತ್ವವನ್ನು ಅರ್ಥವನ್ನು ಪಡೆಯುವಂಥದ್ದು. ಹಾಗಿರುವಾಗ ಆ ಮೂಲ ಬದುಕನ್ನು ಕಟ್ಟುವ ಕೆಲಸವನ್ನು ಬಹಳ ಗುರುತರವಾಗಿ ಸ್ವೀಕರಿಸಿಕೊಂಡು ಮಾಡುವಂತಹ ಸಾಯಿ ಪರಿವಾರ ನಿಜಕ್ಕೂ ಅದು ಸಾಯಿಯ ಒಂದು ಪರಿವಾರ ಆಗಿ ಇದ್ದುಕೊಂಡು ಕೆಲಸ ಮಾಡ್ತಾ ಇದೆ. ಅದು ಬಹಳ ಸಂತೋಷ. ಈ ಅಭಿಮಾನ ಪೂರ್ವಕವಾಗಿ ಇರುವಂತಹ ಒಂದು ಸಂಸ್ಥೆ ಇವತ್ತು ನಾನು ಅಭಿಮಾನ ಇಟ್ಟಿರುವಂತಹ ಸಂಸ್ಥೆ ನನಗೆ ಅಭಿಮಾನ ಪೂರ್ವಕವಾಗಿ ಗೌರವವನ್ನು ಕೊಡುವಂಥದ್ದು ಇದು ಒಂದು ರೀತಿಯ ಧನ್ಯವಾದ ಭಾವವನ್ನು ನನಗೆ ಸೂಚಿಸುತ್ತದೆ. ಅದಕ್ಕಿಂತಲೂ ಬಹಳ ಸಂತೋಷ ಏನಂತ ಹೇಳಿದರೆ ನನ್ನ ಬದುಕಿಗೆ ಒಂದು ಪುಷ್ಟಿಯನ್ನು ಕೊಟ್ಟಿರುವ ಬಹಳ ದೊಡ್ಡ ತೃಪ್ತಿಯನ್ನು ಕೊಟ್ಟಿರುವಂತಹ ಈ ಧರ್ಮ ಶಿಕ್ಷಣ ತರಗತಿಯಲ್ಲಿ ಬಹಳ ಅಭಿಮಾನದ ಪ್ರೀತಿಯ ವಿದ್ಯಾರ್ಥಿಗಳು ಮತ್ತು ಪೋಷಕರ ಎದುರು ಇಂತಹ ಒಂದು ಗೌರವಾರ್ಪಣೆಯನ್ನು ಮಾಡಿರುವ ಸಾಯಿ ಪರಿವಾರದ ಪ್ರತಿಯೊಬ್ಬ ಸದಸ್ಯರು ಎಲ್ಲರೂ ನನ್ನ ಆತ್ಮೀಯರೇ ಮಿತ್ರರು, ಪ್ರತಿಯೊಬ್ಬರಿಗೂ ನಾನು ಎರಡು ಕೈ ಜೋಡಿಸಿಕೊಂಡು ಅತಿ ವಿನೀತವಾಗಿ ವಂದಿಸ್ತಾ ಇದ್ದೇನೆ. ಈ ಮಾರ್ಗದರ್ಶನ, ಈ ಪ್ರೀತಿ ನಿರಂತರವಾಗಿರಲಿ. ಹೇಗೆ ನೀವು ಜೀವವನ್ನು ಕಟ್ಟಿರೋ ನಾವು ಜೀವನವನ್ನು ಕಟ್ತೇವೆ, ಅಷ್ಟೇ ವ್ಯತ್ಯಾಸ. ನೀವು ಜೀವ ಕಟ್ಟಿದ್ರೆ ಜೀವನ. ಹಾಗಾಗಿ ನೀವು ಮೊದಲು ಕಟ್ಟಿ ಕೊಡ್ಬೇಕು, ಅದಕ್ಕೆ ನಾವು ಇದು ಕಟ್ಟಿಗೆ ಸಾಧ್ಯ. ಆ ಕೆಲಸವನ್ನು ನಿಷ್ಠೆಯಿಂದ ಮಾಡ್ತಿದ್ದೀವಿ. ಸಮಾನ ಮನಸ್ಕರೇ ಹಾಗೆ ನೋಡಿದ್ರೆ ನಾವು ಅದು ಏನೋ ಒಂದು ಉದ್ಧರಣೆಯ ಕೆಲಸ ಮಾಡಬೇಕಿದ್ರೆ ಇಂಥ ಮನಸ್ಸುಗಳು ಒಟ್ಟಾದ್ರೆ ಮಾತ್ರ ಸಾಧ್ಯ. ನಿಮ್ಮ ಜೊತೆಗಾರಿಕೆ, ಸಲಹೆ, ಮಾರ್ಗದರ್ಶನ ಬಹಳ ಮುಕ್ತವಾಗಿ ಮೆಚ್ಚುರಿಬೇಕಂತ ನಾನು ಹೇಳಿದ್ದೇನೆ. ಇವೆಲ್ಲವೂ ಬಹಳ ಮುಕ್ತವಾಗಿ ನಮ್ಮ ಜೊತೆ ಬೇಕು. ನಾವೊಂದು ಹಂತಕ್ಕೆ ತಂದು ಬೆಳೆಸಿದಾಗ ಅದನ್ನೊಂದು ಸರಿ ರೂಪಣೆಗೆ ಕೊಡುವ ಜವಾಬ್ದಾರಿ ನಿಮಗೂ ಇದೆ ಅಂತ ನಾನು ಅಂದುಕೊಂಡು ಬಹಳ ಪ್ರೀತಿಯಿಂದ ನಿಮಗೆ ಮತ್ತೊಮ್ಮೆ ವಂದನೆಯನ್ನು ಸಲ್ಲಿಸಿ, ಮಿತ್ರರಾಗಿರುವಂತಹ ಶಿರಡಿಯಿಂದ ತಂದಿರುವ ಪುಸ್ತಕ ಅದು ಸಾಯಿ ಪ್ರಸಾದ್. ಬಹುಶಃ ಇವತ್ತು ಸಂಸ್ಕೃತಿಯ ಮನೆಗೆ ಅದು ಸಾಯಿಯ ಅನುಗ್ರಹ, ಸಾಯಿಯ ಆಗಮನ ಆದ ಹಾಗೆ ಅತ್ಯಂತ ನನಗೆ ಸಿಕ್ಕಿರುವಂತಹ ಪುಸ್ತಕಗಳಲ್ಲಿ ಅತ್ಯಂತ ಮೌಲ್ಯಯುತ ಅಂತ ನಾನು ಅದನ್ನು ಪರಿಗಣಿಸ್ತೇನೆ. ಹಾಗಾಗಿ ಅದಕ್ಕೆ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಮಕ್ಕಳು ಕೂಡ ಇಲ್ಲಿ ಕೇಳಿ, ಮಕ್ಕಳ ಇಲ್ಲಿ ಕೇಳಿ. ನಿಮ್ಮ ಹತ್ರ ಒಂದು ಮಾತು ನಾನು ಯಾವತ್ತೂ ನಿಮ್ಮ ಹತ್ರ ಹೇಳ್ತಾ ಇರ್ತೇನೆ, ಬದುಕು ಬಹಳ ಅಮೂಲ್ಯ ಅಂತ. ಯಾವ ಕಾರಣಕ್ಕೂ ಜೀವ ಕೊಡ್ಲಿಕ್ಕೆ ಶಕ್ತಿ ಇಲ್ಲದಂತಹ ನಮಗೆ ಜೀವವನ್ನು ತೆಗೆದುಕೊಳ್ಳುವಂತಹ ಶಕ್ತಿ ಕೂಡ ಇಲ್ಲ. ಹಾಗಾಗಿ ಆ ಬದುಕನ್ನು ಗಟ್ಟಿಗೊಳಿಸಬೇಕಿದ್ರೆ ಇಂತಹದ್ದೆಲ್ಲ ಬೇಕು. ಇವರು ಹೇಳಿ ಮಕ್ಕಳೇ, ಇವರೆಲ್ಲರೂ ಮೊನ್ನೆ ಕೊರೋನಾ ಬಂತಲ್ಲ, ಆ ಕೊರೋನಾ ಟೈಮಲ್ಲಿ ಅನೇಕರಿಗೆ ಹೋಟೆಲ್ ಇರಲಿಲ್ಲ, ಯಾವ ಸ್ನ್ಯಾಕ್ಸ್ಗಳಿರ್ಲಿಲ್ಲ, ಯಾವ ಫಾಸ್ಟ್ ಫುಡ್ಗಳಿರ್ಲಿಲ್ಲ, ಫುಡ್ಗಳೇ ಹೊರಗಡೆ ಸಿಗ್ತಿರ್ಲಿಲ್ಲ, ತರಕಾರಿ ಕೂಡ ಸಿಗ್ತಿರ್ಲಿಲ್ಲ, ಹೌದಲ್ಲ? ಆ ಸಮಯದಲ್ಲಿ ಅನೇಕರು ಊರಲ್ಲಿ ತಿನ್ಲಿಕ್ಕೆ ಗತಿ ಇಲ್ಲದೆ ನಿರ್ಗತಿಕರಾಗಿ ಫ್ಲೈಓವರ್ನ ಕೆಳಗೆ ಅಲ್ಲಿ ಇಲ್ಲಿ ತಿರುಗಾಡಿಕೊಂಡು ಹೋಟೆಲ್ನಲ್ಲಿರೋರಿಗೆ ಕೆಲಸ ಇಲ್ಲದೆ, ಹೋಟೆಲ್ ಇಲ್ಲದೆ ಬಹಳ ಕಷ್ಟಪಟ್ಟಿದ್ರು, ತಿನ್ನುವುದಕ್ಕೆ ಸ್ಥಿತಿ ಇಲ್ಲದಂತ. ಆಗ ನೋಡಿ, ಈ ಮಿತ್ರರಿದ್ದಾರೆ, ಇವರು ಸರಿ ಗಮನಿಸಿ ನೀವು ಮಕ್ಕಳು ನೋಡಿ, ಇವರೆಲ್ಲರೂ ಈಗ ನಿಮಗೆ ಆದರ್ಶ. ನೀವು ಮುಂದಕ್ಕೆ ಹೀಗೆ ಆಗ್ಬೇಕು, ಅದೇ ಕಲಿಸುವಂಥದ್ದು. ನೋಡಿ, ಇವರೆಲ್ಲರೂ ಅಲ್ಲಿ ತೊಕ್ಕೋಟ್ನ ಫ್ಲೈಓವರ್ ಗೊತ್ತಾ? ಆ ತೊಕ್ಕೋಟ್ನ ಫ್ಲೈಓವರ್ನ ಕೆಳಗೆ ಪುತ್ತರಲ್ಲಿ, ತಲಪಾಡಿಯಲ್ಲಿ, ಉಳ್ಳಾಳದಲ್ಲಿ, ಸುತ್ತಮುತ್ತ ಎಲ್ಲ ಕಡೆ ಕೂಡ ತಮ್ಮ ಕೈಯಲ್ಲಿ ಇರುವಂತಹ ಹಣವನ್ನು, ಇವರು ಯಾರು ಶ್ರೀಮಂತರಲ್ಲ ಮಕ್ಕಳೇ, ಕೋಟಿಗಟ್ಟಲಿಲ್ಲ ಇವರು ಯಾರಿಗೂ.
ಎಲ್ಲರೂ ಕೈಯಲ್ಲಿರುವಂತಹ 100-200 ಗುಡಿಗಾಸುಗಳನ್ನೆಲ್ಲ ಹಾಕಿ ಸೇರಿಸಿ ಮನೆಯಲ್ಲೇ ಸೇರಿಕೊಂಡು ಕಟ್ಟಿ ಆಹಾರವನ್ನು ಎಲ್ಲರಿಗೆ ಫ್ರೀ ಕೊಡ್ತಿದ್ರು. ಫ್ರೀ. ಅದು ನಾವು ಕೊಡುವ ಶಿಕ್ಷಣಕ್ಕಿಂತಲೂ ಮಿಗಿಲು. ಹೌದಾ? ಅನ್ನ ಇದ್ರಲ್ಲ ವಿದ್ಯೆ. ಹಾಗಾಗಿ ಅದಕ್ಕಿಂತ ಶ್ರೇಷ್ಠವಾಗಿ ಅವರು ಕೊಡ್ತಿದ್ರು. ಅದಕ್ಕೆ ನೀವೇನ್ ತಿಳ್ಕೊಳ್ಬೇಕು ಅಂತ, ನೀವು ದೊಡ್ಡದಾದ್ಮೇಲೆ ನೋಡಿ ಅವರು ಹೇಗೆ ಅವರ ದುಡಿಮೆಯ ಒಂದು ಪಾಲನ್ನು ಬೇರೆಯವರಿಗೋಸ್ಕರ ಇಟ್ಟರು, ಈಗ ನೋಡ್ತಾ ಇದ್ದಾರೋ ಹಾಗೆ ನೀವು ದೊಡ್ಡದಾದ್ಮೇಲೆ ನಿಮ್ಗೆ ಎಷ್ಟು ಸಂಬಳ ಸಿಗ್ಲಿ ಹೇಳಿ ಮಗಳೇ, ಎಷ್ಟು ಸಂಬಳ ಸಿಗ್ಲಿ, 1 ಲಕ್ಷ ಸಿಕ್ಕಿದ್ರೆ 10,000, 10,000 ಸಿಕ್ಕಿದ್ರೆ 1,000, 1,000 ಸಿಕ್ಕಿದ್ರೆ 500 ರೂಪಾಯಿ, 500 ರೂಪಾಯಿ ಸಿಕ್ಕಿದ್ರೆ 100 ರೂಪಾಯಿ, 100 ರೂಪಾಯಿ ಸಿಕ್ಕಿದ್ರೆ 10 ರೂಪಾಯಿ ನೀವು ತೆಗೆದು ಬೇರೆಯವರಿಗೋಸ್ಕರ ಕೊಡ್ಬೇಕು. ದೇವರಾದ ಮಾತ್ರ ನಿಮ್ಮ ಅಕೌಂಟಿಗೆ ಕಂಪ್ಲೀಟ್ ಆಯ್ತಂತ ಜಮಾ ಬರೆದು ಸಿಗ್ನೇಚರ್ ಹಾಕುದು. ಎಲ್ಲಿದ್ರೆ ವೇಸ್ಟ್. ನೀವು ನಿನ್ನ ಹೊಟ್ಟೆ ತುಂಬಿಸಿದ್ರೆ ಏನಿಲ್ಲ, ಅದು ಪ್ರಾಣಿಗಳು ಹಾಗೆ. ಮೊದಲ ಇವರನ್ನು ನೋಡಿ ಕಲಿಬೇಕು. ಶ್ರೀ ಸಾಯಿ ಪರಿವಾರ ಟ್ರಸ್ಟ್ದ ಮಾರ್ಗದರ್ಶಕರು ಶ್ರೀ ಚಂದ್ರಹಾಸ್ ಪಂಡಿತ್ ಹೌಸ್, ಸಾಯಿ ಪರಿವಾರ ಟ್ರಸ್ಟ್ ಸದಸ್ಯರು ಸರ್ವಶ್ರೀ ಗಣೇಶ್ ಪಂಡಿತ್, ಸಚಿನ್ ಮೋರೆ, ಪುರುಷೋತ್ತಮ್ ಕಲ್ಲಾಪು, ಗಣೇಶ್ ಅಂಜನ್, ಜಗದೀಶ್ ಆಚಾರ್ಯ ತೊಕ್ಕೋಟು, ಮಾಧವ್ ಉಳ್ಳಾಲ್, ರವೀಂದ್ರ ಶೆಟ್ಟಿ ಭಟ್ನಗರ, ರಾಜೇಶ್ ಮಡಿವಾಳ, ದಿನೇಶ್ ನಾಯಕ್, ಅಜಿತ್ ಪೂಜಾರಿ ಪಜೀರ್, ಮಾಧವ್ ಉಳ್ಳಾಲ್, ಸತೀಶ್ ಭಟ್ನಗರ, ಸಂಪತ್ ಧರ್ಮನಗರ, ಕುಶಾಲ್ ತೊಕ್ಕೋಟು, ಸೂರ್ಯ ಕುಂಪಲ, ಹಿತೇಶ್ ಉಳ್ಳಾಲಬೈಲ್, ಶಿವಪ್ರಸಾದ್ ಮೂಳೂರು, ಶವಿತ್ ಉಚ್ಚಿಲ್, ರಕ್ಷಿತ್ ಕುಡುಪು, ಶರತ್ ತೊಕ್ಕೋಟು, ದೀಕ್ಷಿತ್ ಕಾಪಿಕಾಡ್, ಪವಿತ್ರಾಜ್ ಮಂಜನಾಡಿ, ರವಿಚಂದ್ರ ಗಟ್ಟಿ, ದೀಕ್ಷಿತ್ ಪೂಜಾರಿ, ವಿನಯ್ ಗಟ್ಟಿ, ಜಿತೇಶ್ ಗಟ್ಟಿ, ಶೈಲೇಶ್ ಸೇವಂತಿಗುಡ್ಡೆ, ಧೀರಜ್ ಕೊಲ್ಯ, ರಜನೀಶ್ ಪಂಡಿತ್ ಹೌಸ್ ಇಂಚಿತಿ ಪ್ರಮುಖರು ಈ ಪುರ್ತೋಟುಗೆ ಇದ್ದರು. ಸಾಯಿ ಪರಿವಾರದ ಶ್ರೀ ಪ್ರವೀಣ್ ಎಸ್ ಕುಂಪಲ ಎತ್ಕೊಂದು ಸಭೆಸ್ತಾರಕ್ಕೆ ಮಲ್ತದ್ದು ಪ್ರಾಸ್ತಾವಿಕವಾದ ಪಾತಿರೇರು. ಕೊಡಪನಚಿನ ಕೆಲಸ ನಮ್ಮ ಅರುಣುಲ್ಲಾಲ ಧರ್ಮ ಶಿಕ್ಷಣದ ಮೂಲಕ ಮಲ್ತೇರು. ಈಗಲೂ ಕರಿನ ಮಸ್ತ್ ತಿಂಗಳು ನಿಂಚಲ ಈಗಲೂ ಆಲೋಚನೆ ಬಂದಿದ್ದ ಅರುಣುಲ್ಲಾಲ್ಗೆ ಈ ಸಂದರ್ಭದವರಿಗೆ ಗೌರವ ದಯಬಂದ ಈ ಸಂದರ್ಭದಲ್ಲಿ ಗೌರವ ಮಲ್ಪುನ ಮೂಲಕ ನನಾತ್ ಬೆದ ಊರುಡು ಇಚಿತ್ತಿ ಅರುಣುಲ್ಲಾಲ್ನ ಪುಟ್ಟಾಡ ಮನಮನ ಆಶಯದ ಹೊರಟು ಇಲ್ಲಿ ಗೌರವ ಮಲ್ಪರ ಬೈದ ಐದೊಟ್ಟಿಗೂ ಅನ್ನ ವೈಯಕ್ತಿಕದಲ್ಲೆಲ್ಲ ಭಗವತಿ ಆರಾಧನೆ ಬಗ್ಗೆ ಸಾಂಸ್ಕೃತಿಕ ಅಧ್ಯಯನ ಮಲ್ಪನಚಿನ ಪ್ರಬಂಧಗ PhD ಡಾಕ್ಟರೇಟ್ ಪದವಿಲ ಆರು ಪಡೆಯಲು ಐಕಿಲ ಅಧ್ಯಯನ ಮಲ್ಪಡಾಗುದು PhD ಸರಿ ಸುಮಾರು 313 ಪುಟಗಳಲ್ಲಿ ಪುಟ ಭಗವತಿ ಆರಾಧನೆ ಬಗ್ಗೆ ಸಾಂಸ್ಕೃತಿಕ ಅಧ್ಯಯನದ ಬಗ್ಗೆ ಪ್ರಬಂಧನ ಬರೆದು ನಾನು 313 ಪುಟ ಪ್ರಬಂಧನ ಬರೆದು ಅರ್ಹವಾದ ಮಂಗಳೂರು ವಿಶ್ವವಿದ್ಯಾಲಯದ ಡಾಕ್ಟರೇಟ್ ಪದವಿ ಸಿಕ್ಕಿದೆ. ಈ ರಟ್ಟು ಎಕ್ಕೆಲ್ಲ ಜೋಡಣೆ ಬಂದದ ಹರಿಗೆ ಸಾಯಿ ಪರಿವಾರ ಟ್ರಸ್ಟದ ಮಾತ್ರ ಸದಸ್ಯರನ್ನ ಕುರಿನಿ ಟ್ರಸ್ಟದ ಲೋಗೋ ಬಿಡುಗಡೆ ಆಗ್ತದೆ. ಪುತ್ತರದ ಲೋಗೋ ಬಿಡುಗಡೆ ಆದ ನೇರವಾದ ಸುರುದ ಕಾರ್ಯಕ್ರಮನೇ ಇಲ್ಲಿ ಅರುಣುಲ್ಲಾಲ್ಗೆ ಅಭಿನಂದನೆ ಮಲ್ಪರ